ಸಾರಿಗೆ ಅದ್ಭುತವಾಗಿರುವಂತಹ ಹೆಜ್ಜೆಯನ್ನು ಹಾಕಿದಂತ ಪಾಲಿಗೆ ನಿಮ್ಮ ಜೋರದ ಚಪ್ಪಾಳೆ ಬರದೆ ದಾಸದ ಪೆಟ್ಟಿಗೆ ಆಸದ ಕನ್ನಡ ಪೊನ್ನಲು ನೈಪುಣ ಪೊನ್ನತೊಲ್ಲಕ್ಕೆ ಪಟ್ಟಿರುವ ಪದ್ಯ ಬಾರಿ ಮುಗಂಟದ ಪದ್ಯ ಚಂಡಿ ಕೋರಿದ ದೇವಿದಾಸ್ ಸ್ವಾಮಿ ಕಣ್ಣನ ಬಾರಿ ಒಂದು ಸಾಹಿತ್ಯಗಳು ಆರಾಧನ ಪದ್ಯ ಇತ್ತೆ ಅಂಗರಮಠದ ಅಂಕಿತ ಈ ಒಂದು ವೇದಿಕೆ ತಿರುಗಿ ನಾಲ್ಕಿದ ದಾಸದ ಪೆಟ್ಟಿಗೆ ಪದ್ಯ ಪಡೆದು ಬರುತ್ತಿದ್ದಾರೆ ಅಂಕಿತ ಸ್ವಾಗತ ಬರುತ್ತಿಲ್ಲ ಈ ತರ ಚಪ್ಪಾಳದ ಮುಖ್ಯನ ಸ್ವಾಗತ ಮಾಡ್ಕೊಳ್ಳೆ
ಕಾಸದ ಕಟ್ಟೆಗೆ ನಮ್ಮನ್ನ ಏನಾಯ್ತಿವೆ ಅಂದ್ರೆ ಈ ಜೋಕುಲ ಭಾಗದ ಹೇಳಿಕೆ ಕಾರ್ಯಕ್ರಮದ ಮತ್ತೆ ನಮ್ಮ ಭಾಗವೇ ಹೊಸ ಅಂಗರಗಟ್ಟೆ ವಿಭಾಗದ ಅಂಕಿತ ಬಹಳಷ್ಟು ಅದ್ಭುತವಾಗಿ ರಿಮಿಕ್ಸ್ ಹಾಡಿಗೆ ಹೆಜ್ಜೆಯನ್ನು ಹಾಕಿದಂತ ಪುಟ್ಟ ಪುಟಾಣಿಗಳು ಅಂತ ಹಿಮಾನಿ ಮತ್ತು ಜಂಕ್ಷ್ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆ ಅಭಿವಂದನೆ ಸಲ್ಲಿಸುತ್ತಾ ಕಾರ್ಯಕ್ರಮ ವೇದಿಕೆಯನ್ನು ಮುಕ್ತಾಯ ಆಗ್ತದೆ. ಆದರೆ ಕಾರ್ಯಕ್ರಮ ನಿರಂತರವಾಗಿದೆ. 10 ಹಲವು ಕಾರ್ಯಕ್ರಮ ದೇವಸ್ಥಾನದ ಮಠದವರೆಗೂ ಕೂಡ ನಡೆಯುತ್ತಿದೆ. ಎಲ್ಲ ಭಕ್ತ ಬಾಂಧವರಿಗೆ
ಬಂದಿರುವಂತಹ ಎಲ್ಲ ಮಹಿಳೆಯರಿಗೆ ಮತ್ತೊಮ್ಮೆ ನಂದಿ ಫ್ರೆಂಡ್ಸ್ ಪರವಾಗಿ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮದ ಹಿಂದೆ ಇತ್ತಂತ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವಾಗತ ಮಹಿಳೆಯರಿಗೆ ವಂದನೆ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದು ಖಂಡಿತ ಅಂತ್ಯ ಅಲ್ಲ, ಆರಂಭ. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಿನ ಕಾರ್ಯಕ್ರಮಗಳು ನಿಮ್ಮ ಮುಂದೆ ಪ್ರಸ್ತುತಗೊಳ್ಳಿಕ್ಕಿದೆ ಎನ್ನುವಂಥ ಆಶಾವಾದ ಶ್ರೀದೇವರ ಆರೈಕೆ ಅನುಗ್ರಹದಿಂದ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಿನ ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿಕ್ಕಿದೆ. ದೇವಸ್ಥಾನದ ಒಡನದವರೆಗೂ ಕೂಡ ಮಡಕೆ ಬಡಿಯ ಕಾರ್ಯಕ್ರಮಗಳು ನಿರಂತರವಾಗಿ ನಡೆಯುತ್ತಿದೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಶುಭಾಶಯಗಳನ್ನು ಕೊಡ್ತಾ ಶ್ರೀಕೃಷ್ಣನ ಆಶೀರ್ವಾದ ಅನುಗ್ರಹ ಶ್ರೀ ವಿಶ್ವನಾಥ ದೇವರ ಕೃಪಾ ಕಟಾಕ್ಷ ಸದಾಕಾಲ ನಿಮ್ಮ ಮೇಲೆ ಇರಲಿ ಎನ್ನುವಂಥ ಆಶಾವಾದದೊಂದಿಗೆ ಕಾರ್ಯಕ್ರಮವನ್ನು ಮುಗಿಸಿದ್ದೇವೆ. ವಂದನೆಗಳು.
ಗಟ್ಟನಿಲ್ಲ ಹೋಗ್ಬೇಡಿ ಸರ್.
ரொம்ப வாட்டி வதக்கிறா
दोस्तों